ಶರಣು ಶರಣಾರ್ಥಿಗಳು ವಚನ ಸಾಹಿತ್ಯದಲ್ಲಿ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರಿದ ಹಾಗೂ ವಚನಕಾರರಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ ಎಲ್ಲ ಮಹಾತ್ಮರಿಗೂ ಅಕ್ಕ ಎಂದು ಪ್ರಸಿದ್ಧಿಯಾದ ಮತ್ತು ಮೊದಲ ಕನ್ನಡದ ವಚನಗಾರ್ತಿ ಕವಿಯತ್ರಿ ಎಂದು ಬೆಳಕಿಗೆ ಬಂದ ಅಕ್ಕ ಮಾದೇವಿಯವರನ್ನು ನಾವು ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ, ಮಾದೇವಿ ಅಕ್ಕವರು ಕ್ರಿಶ್ಚಿಕ 1150ರ ಸುಮಾರಿಗೆ ಈಗಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಮತ್ತು ಶಿರಾಳಕೊಪ್ಪದ ನಡುವೆ ಬರುವಂಥ ಉಡತಡಿ ಎಂಬಲ್ಲಿ ಜನಿಸಿದರು. ಇವರ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ. ಇವರು ಎಲ್ಲರಿಗಿಂತ ಭಿನ್ನವಾಗಿ ಬೆಳೆದಂಥ ಮಗಳು ಎಂದು ಹೇಳಬಹುದು. ಈಕೆ ಹುಟ್ಟಿದ್ದು ಹೆಣ್ಣಾದರೂ ಹೆಣ್ಣು ಎಂಬ ಭಾವನೆ ಇಲ್ಲದ ಒಂದು ಗಂಡು ಆಗಿ ಬೆಳಕಿಗೆ ಬಂದಳು ಅಂತಂದು ಹೇಳಬಹುದು. ಅಕ್ಕ ಮಾದೇವಿಯವರು ವಚನ ಒಂದು ಕಲ್ಯಾಣ ಮಂಟಪಕ್ಕೆ ಬಂದಾಗ ಹಲವು ನಿಂದನೆಗಳಿಂದ ಇವರು ಮನನೊಂದರು ಜಗ್ಗದೆ ಹಿಗ್ಗದೆ ಏನು ಮಾಡಿದರು, ಕುಗ್ಗದೆ ಇವರು ಒಂದು ವಚನವನ್ನು ಆರಂಭಿಸಿದರು. ವಚನಕಾರ್ತಿಯಲ್ಲಿ ತನ್ನದೇ ಆದ ಒಂದು ಪ್ರಖ್ಯಾತಿಯನ್ನು ಬೆಳೆಸಿದರು ಅಂತಂದು ಹೇಳ್ಬೋದು. ಇವರು ಅಕ್ಕ ಮಾದೇವಿಯವರು ಏನು ಮಾಡ್ತಾರಪ್ಪ, ಆಸೆಯೇ ನೀನು ನಿಲ್ಲು ನಿಲ್ಲು, ಹಸಿವೆ ನೀನು ನಿಲ್ಲು ತೃಷೆಯೇ ನೀನು ನಿಲ್ಲು ಎಂದು ಒಂದು ಮಾನವರ ಅಂಧಪತನದ ಅಂಶಗಳನ್ನೆಲ್ಲ ಹೊಸಕಿ ಹಾಕಿದರು ಅಂತಂದು ಹೇಳ್ಬೋದು. ಇವರು ವಚನ ಒಂದು ಕಲ್ಯಾಣ ಮಂಟಪವನ್ನು ಸೇರುವಾಗ ಅಲ್ಲಮ ಪ್ರಭುಗಳಿಂದ ಇವರು ನಿಂದನೆಗೆ ಒಳಗಾಗ್ತಾರೆ. ಆವಾಗ ಅಲ್ಲಮ ಪ್ರಭು ಇವರು ಏನು ಮಾಡ್ತಾರೆ ಅಂದ್ರೆ, ನೀನು ಅಕ್ಕ ಆದಿಯ ತಾಯಿ ಅಂತಂದು ಸ್ಮರಿಸುತ್ತಾರೆ. ಚಿಕ್ಕವಳಾದರೂ ಕೂಡ ಅಕ್ಕ ಮಾದೇವಿಯರು ಎಲ್ಲ ಹಿರಿಯರಿಗಿಂತಲೂ ಹಿರಿಯರು ಎಂದು ಅಲ್ಲಿಯ ವಚನಕಾರರು ಗೌರವಿಸುತ್ತಾರೆ ಅಂತಂದು ಹೇಳ್ಬೋದು. ಕಿನ್ನರಿ ಬೊಮ್ಮಯ್ಯನ ಇವರ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಕೂಡ ಸಫಲ ಆದಳು ಅಂತಂದು ಹೇಳ್ಬೋದು. ಆಮೇಲೆ ಅಕ್ಕ ಮಾದೇವಿಯವರು ತಮ್ಮ ಎಲ್ಲ ಒಂದು ಆಸೆ ಆಕಾಂಕ್ಷೆಗಳನ್ನು ಮನನೊಂದು ಲಿಂಗ ಪೂಜೆಯೇ ನನ್ನ ದೈವ ಅಂತಂದು ಇವರು ಏನು ಮಾಡ್ತಾರೆ ಅಂದ್ರೆ, ಲೌಕಿಕನೊಬ್ಬ ಗಂಡ ಪರಮಾರ್ಥಿಕಕ್ಕೊಬ್ಬ ಗಂಡ ದ್ವಂದ್ವವೇ ಬೇಡ ಅಂತಂದು ನನ್ನ ಶಿವನೇ ನನ್ನ ಗಂಡ ಅಂದು ಅಂದರೆ ಲಿಂಗವನ್ನೇ ತನ್ನ ಗಂಡನನ್ನಾಗಿ ಮಾಡಿಕೊಂಡು ಚೆನ್ನಮಲ್ಲಿಕಾರ್ಜುನನ ಸ್ಮರಿಸುತ್ತಾ ಒಂದು ತನ್ನ ಸಂಸಾರವನ್ನು ನಾನು ನಡೆಸೋದಾದರೆ ಚೆನ್ನಮಲ್ಲಿಕಾರ್ಜುನ ಅಂದ್ರೆ ಆರಾಧ್ಯ ದೈವನನ್ನೇ ನನ್ನ ಗಂಡ ಎಂದು ಹೇಳುತ್ತಾ ಇವರು ತನ್ನ ಜೀವನವನ್ನೇ ಒಂದು ಲಿಂಗದಲ್ಲಿ ಆಮೇಲೆ ಶಿವನ ಜ್ಞಾನದಲ್ಲೇ ಕಳೆಯುತ್ತಾರೆ ಅಂತಂದು ಹೇಳಬಹುದು. ಆಮೇಲೆ ಅಕ್ಕ ಮಾದೇವಿಯವರು ಇವರು ಬಹಳ ಅಲೌಕಿಕ ಒಂದು ಇದನ್ನು ಮಾಡ್ತಾರೆ, ಅಲೌಕಿಕ ಜೀವನವನ್ನು ನಡೆಸ್ತಾರೆ ಅಂತಂದು ಹೇಳ್ಬೋದು. ಇವರ ಒಂದು ವಚನವನ್ನು ನೋಡೋದು, ಹಲವಾರು ವಚನಗಳನ್ನು ತಮ್ಮ ಅನುಭವಗಳಿಗೆ ತಕ್ಕಂತೆ ತಾವು ಏನು ಮಾಡ್ತಾರೆ ಅಂದರೆ ವಚನಗಳನ್ನು ಬರೀತಾರೆ. ಆ ವಚನಗಳು ಪ್ರಸ್ತುತ ದಿನಮಾನಗಳಲ್ಲಿ ಕೂಡ ನಾವು ಅವನನ್ನು ಅರಿತುಕೊಂಡರೆ ನಮಗೆ ಯಾವುದೇ ನೋವು ನಲಿವು ಒಂದು ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೆ ಎಲ್ಲ ಸಮಸ್ಯೆಗಳು ಬರ್ತಾವೆ, ಆಮೇಲೆ ನಿಂದನೆ ಬರ್ತಾವೆ. ಇವನ್ನೆಲ್ಲ ಒಂದು ಹೊಸಕಿ ಹಾಕ್ಬೇಕಂದ್ರೆ ನಾವು ವಚನಗಳನ್ನು ಅಧ್ಯಯನ ಮಾಡಬೇಕು ಅಂತಂದು ಹೇಳ್ಬೋದು. ವಚನಗಾರರ ಒಂದು ವಚನ ಯಾವುದು ತಮ್ಮ ಅನುಭವಗಳನ್ನು ಇಡ್ತಾರೆ, ಅವು ಮುಂದೆ ನಮಗೆ ಏನು ಮಾಡ್ತಾವೆ ಅಂದರೆ ದಾರಿ ದೀಪ ಆಗ್ತಾವೆ ಅಂತಂದು ಹೇಳ್ಬೋದು. ಆಮೇಲೆ ಇವರು ಲಿಂಗ ಪೂಜೆಯನ್ನೇ ಇಷ್ಟಲಿಂಗ ಎಂದು ವೀರಶೈವ ಧರ್ಮವನ್ನು ಇದನ್ನು ಮಾಡ್ತಾರೆ. ಇವರ ಆರಾಧ್ಯ ದೈವ ಯಾರಪ್ಪ ಅಂದ್ರೆ ಚೆನ್ನಮಲ್ಲಿಕಾರ್ಜುನ. ಕಣ್ಣಿಗೆ ಕಾಣದಿದ್ದರೂ ಅವರು ನನ್ನ ಗಂಡ ಎಂತಂದು ಚೆನ್ನಮಲ್ಲಿಕಾರ್ಜುನನ್ನೇ ಜಪಿಸುತ್ತಾ ತಮ್ಮ ಜೀವನವನ್ನು ಕಳೀತಾರೆ ಅಂತಂದು ಹೇಳ್ಬೋದು. ಇವರು ಒಂದು ತಮಗೆ ಬಂದಿರುವ ಒಂದು ಅವಮಾನಗಳು ನಿಂದನೆಗಳು ಆಯಾ ಮೂಲಕ ಆಯಾ ಸಮಸ್ಯೆಗೆ ಆಯಾ ಒಂದು ಇದಕ್ಕೆ ತಮ್ಮ ನಿಯಮವನ್ನು ತಾವು ಪಾಲಿಸ್ತಾರೆ ಅಂತಂದು ಹೇಳ್ಬೋದು. ಅವರು ಆಯಾ ನಿಯಮಕ್ಕೆ ಇವರು ಏನು ಮಾಡ್ತಾರಪ್ಪ ಅಂದ್ರೆ ವಚನಗಳನ್ನು ತಯಾರು ಮಾಡ್ತಾರೆ ಅಂತಂದು ಹೇಳ್ಬೋದು. ಅದರಲ್ಲಿ ನಾನು ಒಂದು ವಚನಗಳನ್ನು ಹೇಳ್ತೇನೆ. ಅದು ಯಾವುದಪ್ಪ ಅಂದ್ರೆ, ಎದರದಿರು ಮನವೇ ಬೆದರದಿರು ಮನವೇ, ಎದರದಿರು ಮನವೇ ಬೆದರದಿರು ಮನವೇ, ನಿಜವನರಿತು ನಿಶ್ಚಿಂತನಾಗಿರು. ನೋಡು, ಎದರದಿರು ಮನವೇ ಬೆದರದಿರು ಮನವೇ, ನಿಜವನರಿತು ನಿಶ್ಚಿಂತನಾಗಿರು. ಯಾವುದಕ್ಕೂ ಎದರಬಾರದು, ಆಮೇಲೆ ಬೆದರಬಾರದು, ಅದು ನೈಜತೆಯನ್ನು ಕಂಡು ನಿಶ್ಚಿಂತನಾಗಿರಬೇಕು ಅಂತಂದು ಒಂದು ಧೈರ್ಯ ಸ್ಫೂರ್ತಿಯನ್ನು ತುಂಬುವಂಥ ಮಾತುಗಳನ್ನು ಅಕ್ಕಮಾದೇವಿಯರು ಹೇಳ್ತಾರೆ. ಅದ ಮುಂದುವರೆದು, ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟೆ, ಫಲವಾದ ಮರನ ಕಲ್ಲಲ್ಲಿ ಇಡುವುದೊಂದು ಕೋಟೆ, ಎಲವದ ಮರನು ಇಡುವರೊಬ್ಬರು ಕಾಣೆ, ಎಲವದ ಮರನ ಇಡುವರೊಬ್ಬರು ಕಾಣೆ. ಅಂದ್ರೆ ಫಲಭರಿತ ಒಂದು ಗಿಡಕ್ಕೆ ನೂರಾರು ಜನ ಕಲ್ಲು ಎಸಿತಾರೆ, ಯಾಕಂದ್ರೆ ಹಣ್ಣನ್ನು ತಾವು ತಿನ್ಬೇಕಂತಂದು ನೂರಾರು ಜನ. ಅದೇ ರೀತಿ ಮನುಷ್ಯ ಒಂದು ಏನಾದರೂ ಒಳ್ಳೇದು ಮಾಡ್ತಾನಂದ್ರೆ ಅವರಿಗೆ ಕಾಲು ಎಳಿತಾರ ಅಂತ ಸಮಸ್ಯೆಗಳು ಬರ್ತಾವು. ಆದರೆ ನಾವು ಅದಕ್ಕೆ ಎದರಬಾರದು ಬೆದರಬಾರದು, ನಿಜವನರಿತು ನಿಶ್ಚಿಂತನಾಗಿರಬೇಕಂತಂದು ಹೇಳ್ತಾರೆ. ಖಾಲಿ ಗಿಡಕ್ಕೆ ಯಾರು ಹೋಗಿಲ್ಲ, ಖಾಲಿ ಮನುಷ್ಯನಿಗೂ ಏನು ತೊಂದರೆ ಕೊಡೋದಿಲ್ಲ.